ಅಡಿಕೆ ಬೆಳೆಗೆ ಕಾಡಿರುವ ಹಲವು ರೋಗಗಳಿಂದ ಇಳುವರಿ ಕಡಿಮೆ ಆಗಿದ್ರೆ ಮತ್ತೊಂದೆಡೆ ಕಳ್ಳ ಮಾರ್ಗದಿಂದ ದೇಶಕ್ಕೆ ಅಡಿಕೆ ಆಮದಾಗ್ತಾ ಇದೆ. ಇದರಿಂದ ಅಡಿಕೆ ಬೆಳೆಗಾರರು ಮತ್ತು ವರ್ತಕರು ಕಂಗಾಲಾಗಿದ್ರೆ ಇದೀಗ ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಡಿಕೆ ಬೆಲೆ ಹಾಗೂ ಬೇಡಿಕೆ ಕುಸಿತದಿಂದ ಆಗಿರೋ ಪರಿಣಾಮದ ಕುರಿತಾದ ಒಂದು ವರದಿ ಇಲ್ಲಿದೆ. ಬೇಡಿಕೆ ಕಳೆದುಕೊಂಡ ಕರಾವಳಿಯ ಅಡಿಕೆ ಬೆಳೆ. ಕಳ್ಳ ಸಾಕಾಟದಿಂದ ಅಡಿಕೆ ಮಾರುಕಟ್ಟೆ ಮೇಲೆ ಹೊಡೆತ. ಬೇಡಿಕೆ ಕುಸಿತದೊಂದಿಗೆ ಸಂಕಷ್ಟಕ್ಕೆ ಸಿಲುಕಿದ ಮಹಿಳಾ ಕಾರ್ಮಿಕರು. ಚಿನ್ನದಂತಹ ಬೆಳೆಯಾಗಿ ಕರಾವಳಿಯ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಿದ್ದ ಅಡಿಕೆ ಸದ್ಯ ತನ್ನ ಹಿಂದಿನ ಬೇಡಿಕೆ ಕಳೆದುಕೊಂಡಿದೆ. ಕೆಲ ತಿಂಗಳ ಹಿಂದೆ 500ರ ಗಡಿಯಲ್ಲಿದ್ದ ಅಡಿಕೆ ಸದ್ಯ 300ರ ಆಸುಪಾಸಿನಲ್ಲಿದ್ದು ರೈತರ ನಿದ್ದೆಗೆಡಿಸಿದೆ. ಒಂದು ಕಡೆಯಲ್ಲಿ ಅಡಿಕೆ ಬೆಳೆಗೆ ಕಾಡಿರುವ ಕೊಳೆ ರೋಗ, ಎಲೆಚುಕ್ಕಿ ರೋಗ, ಬೇರುಹುಳ ಬಾಧೆ ಇವೆಲ್ಲವೂ ಇಳುವರಿ ಮೇಲೆ ಪರಿಣಾಮ ಬೀರಿದೆ. ಮತ್ತೊಂದು ಕಡೆಯಲ್ಲಿ ಬರ್ಮಾ, ಭೂತಾನ್ ಮೊದಲಾದ ಕಡೆಯಿಂದ ಕಳ್ಳದಾರಿಯಲ್ಲಿ ಅಡಿಕೆ ದೇಶಕ್ಕೆ ಬರ್ತಾ ಇದೆ. ಹೀಗಾಗಿ ಉತ್ತರ ಭಾರತಕ್ಕೆ ರಫ್ತಾಗುತ್ತಿದ್ದ ಕರಾವಳಿಯ ಅಡಿಕೆ ಸದ್ಯಕ್ಕೆ ಬೇಡಿಕೆ ಕಳೆದುಕೊಂಡಿದೆ. ಇದರಿಂದ ಬೆಳೆಗಾರರ ಜೊತೆ ವರ್ತಕರು ಕೂಡ ಸಮಸ್ಯೆಗೆ ಸಿಲುಕಿದ್ದು ದಾಸ್ತಾನಿರಿಸಿದ ಅಡಿಕೆ ಮಾರಾಟವಾಗದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಜೊತೆಗೆ ಅಡಿಕೆ ಸಂಸ್ಕರಣಾ ಘಟಕದಲ್ಲಿ ಮಹಿಳೆಯರು ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿ ಇದ್ದಾರೆ. ಈ ಬರ್ಮಾ ಮತ್ತು ಭೂತಾನ್ ಈ ದೇಶಗಳಿಂದ ಈಗ ಭಾರತಕ್ಕೆ ಅಡಿಕೆ ಆಮದಾಗ್ತಾ ಇದೆ. ಇದರಿಂದ ರೈತರಿಗೆ ಬಹಳ ತೊಂದರೆ ಅಂತ ಆವಾಗ ರೈತರು ಅದು ಬರಬಾರ್ದಂತ ಒತ್ತಾಯ ಮಾಡ್ತಾಯಿದ್ರು. ಇದೀಗ ವರ್ತಕರಿಗೆ ತುಂಬ ಅನ್ಯಾಯ ಆಗಿದೆ. ಇದು ಅಲ್ಲಿಂದ ಬಂದ ಅಡಿಕೆಯಿಂದಾಗಿ ಇಲ್ಲಿಯ ಗುಣಮಟ್ಟದ ಅಡಿಕೆ ಕೂಡ ವ್ಯಾಪಾರ ಆಗ್ತಾಯಿಲ್ಲ. ಸುಮಾರು 300 ರೂಪಾಯಿ ಇದ್ದ ಕೆಲವು ಅಡಿಕೆಗಳು ಈಗ 100-120 ರೂಪಾಯಿಗೆ ವ್ಯಾಪಾರ ಆಗ್ತಾಯಿದೆ. ಸುಮಾರು 200 ರೂಪಾಯಿಯಷ್ಟು ವರ್ತಕರಿಗೆ ನಷ್ಟ ಆಗ್ತಾಯಿದೆ. ಅದರ ಜೊತೆ ಇಲ್ಲಿ ಯಾರು ಆ ಅಡಿಕೆಯನ್ನು ವ್ಯಾಪಾರ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಆ ವ್ಯಾಪಾರವೇ ನಿಂತು ಹೋಗಿದೆ ಇಲ್ಲಿ ಅಡಿಕೆದ್ದು. ಇದರಿಂದ ವರ್ತಕರಿಗೆ ಮಾತ್ರ ಅಲ್ಲ, ಇಲ್ಲಿ ಸುಮಾರು ನಮ್ಮ ಪುತ್ತೂರಲ್ಲಿ 1000ದಷ್ಟು ಮಹಿಳೆಯರು ಕೂಡ ಈ ಅಡಿಕೆ ಸಂಸ್ಕರಣಾ ಘಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೆಲಸ ಇಲ್ಲದೆ ಆಗಿ ಕೆಲವು ಕಡೆ ವಾರಕ್ಕೆ 1 ದಿನ 2 ದಿನ ಕೆಲಸ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಕಳೆದ ವರ್ಷ ನಿರಂತರ ಏರಿಕೆಯತ್ತ ಸಾಗಿದ್ದ ಅಡಿಕೆ ಬೆಲೆ ಇನ್ನಷ್ಟು ಹೆಚ್ಚಾಗಬಹುದು ಎಂದು ಎಲ್ಲರೂ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆಯಿಂದಾಗಿ ಕರಾವಳಿಯ ಅಡಿಕೆ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಅಡಿಕೆ ವರ್ತಕರು ಅದೆಷ್ಟೇ ಗುಣಮಟ್ಟದ ಅಡಿಕೆಯನ್ನ ನೀಡಿದ್ರೂ ಮಾರುಕಟ್ಟೆಯಲ್ಲಿ ಸೂಕ್ತ ರೇಟ್ ಸಿಗದೆ ಕಂಗಾಲಾಗಿದ್ದಾರೆ. ಪ್ರಮುಖವಾಗಿ ಅಡಿಕೆ ಖರೀದಿಸಿ ಅವುಗಳನ್ನ ಹೊಸ ಅಡಿಕೆ, ಹಳೆ ಅಡಿಕೆ, ಡಬಲ್ ಚೋಲ್, ಕರಿಕೋಟ್ ಅಂತ ಸಂಸ್ಕರಣಾ ಘಟಕದಲ್ಲಿ ಬೇರೆ ಬೇರೆ ಮಾಡಲಾಗುತ್ತದೆ. ಇಂತಹ ಸಂಸ್ಕರಣಾ ಘಟಕದಲ್ಲಿ ಬಹುಪಾಲು ಕೆಲಸ ಮಾಡೋದು ಮಹಿಳೆಯರು. ಆದರೆ ಇದೀಗ ಅಡಿಕೆ ಡಿಮ್ಯಾಂಡ್ ಕಳೆದುಕೊಂಡ ಕಾರಣ ವರ್ತಕರು ಅಡಿಕೆ ಖರೀದಿ ನಿಲ್ಲಿಸಿದ್ದಾರೆ. ಅಡಿಕೆ ಆಮದು ನಿಲ್ಲದೇ ಇದ್ರೆ ಸಂಸ್ಕರಣಾ ಘಟಕ ಸ್ಥಗಿತಗೊಳಿಸುವುದರ ಜೊತೆಗೆ ಕಾರ್ಮಿಕರ ಕೆಲಸಕ್ಕೂ ಕುತ್ತು ಬರಲಿದೆ. ಅಡಿಕೆ ಸೇಲು ಇಲ್ಲ. ಸೇಲು ಹೊರಗಿಂದ ಅಡಿಕೆ ಬರೋ ಕಾರಣ ಇಲ್ಲಿ ಅಡಿಕೆ ಸೇಲ್ ಆಗ್ತಾ ಇಲ್ಲ. ಸೇಲ್ ಆಗದ ಕಾರಣ ಕೆಲಸದವರಿಗೆ ಕೆಲಸ ಇಲ್ಲ. ಆದ ಕಾರಣ ಇದನ್ನು ರೈತರಿಗೆ ಭಾಳ ತೊಂದರೆ ಆಗ್ತಾ ಉಂಟು. ಎಲ್ಲ ಅಂಗಡಿಯಲ್ಲಿ ಅಡಿಕೆ ಸ್ಟಾಕ್ ಆಗಿದೆ, ಅವರು ತೆಗಿತಾ ಇಲ್ಲ ಅಡಿಕೆ. ಆದ ಕಾರಣ ಅಡಿಕೆಗೆ ಭಾಳ ರಿಜೆಕ್ಷನ್ ಐಟಮ್ಗೆಲ್ಲ ಭಾಳ ಡೌನ್ ಉಂಟು, ಸೇಲ್ ಆಗ್ತಾಯಿಲ್ಲ ರಿಜೆಕ್ಷನ್ ಐಟಮ್. ಎಲ್ಲ ವರ್ತಕರಿಗೂ ತೊಂದರೆ, ಕೆಲಸದವರಿಗೂ ತೊಂದರೆ, ತರುವ ರೈತರಿಗೂ ಅದಕ್ಕೆ ಬೆಲೆ ಇಲ್ಲ ಅಂತೇಳಿ ಅವರಿಗೂ ಬೇಜಾರಾಗ್ತಾ ಉಂಟು. ನಮಗೆ ಜಾಸ್ತಿ ರೇಟಿಗೆ ತೆಗೆದು ಈಗ ಕಮ್ಮಿಗೆ ತೆಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಅವರಿಂದ. ಅವ್ರು ಕೆಲಸದವರಿಗೆ ಕೊಡುವ ಹಣ ಸಮೇತ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ರಿಜೆಕ್ಷನಿಗೆ. ಆದ ಕಾರಣ ಇದು ಹೊರಗಿಂದ ಬರುವ ಅಡಿಕೆ ಕಾರಣ ಆಗಿ ಇದು ರಿಜೆಕ್ಷನ್ಗೆಲ್ಲ ಭಾಳ ಹೊಡೆತ ಬೀಳ್ತಾ ಉಂಟು.
ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ಈಗಾಗಲೇ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಧ್ವನಿ ಎತ್ತಿದ್ದಾರೆಯಾದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ವರ್ತಕರೆಲ್ಲ ಸೇರಿ ಶಾಸಕರು ಮತ್ತು ಸಂಸದರ ಮೂಲಕ ಕೇಂದ್ರಕ್ಕೆ ಒತ್ತಡ ಹಾಕುವ ಯೋಚನೆಯಲ್ಲಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಅಡಿಕೆ ಬೆಳೆಯನ್ನ ನಂಬಿರುವ ಕರಾವಳಿಯ ಕೃಷಿಕರು, ವ್ಯಾಪಾರಿಗಳು ಹಾಗೂ ಕಾರ್ಮಿಕರು ಬೀದಿಗೆ ಬರೋದ್ರಲ್ಲಿ ಅನುಮಾನ ಇಲ್ಲ. ಇನ್ನು ಇತ್ತೀಚೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ವಿದೇಶದಿಂದ ಆಮದಾಗುತ್ತಿರುವ ಅಡಿಕೆ ಬಗ್ಗೆ ಧ್ವನಿ ಎತ್ತಿದ್ದರು. ಆದರೆ ಯಾವ ಪ್ರಯೋಜನವೂ ಆಗಿಲ್ಲ. ಮುಂದಕ್ಕೆ ವರ್ತಕರೆಲ್ಲ ಸೇರಿ ಸಭೆ ಕರೆದು ಶಾಸಕರು, ಸಂಸದರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವ ಯೋಚನೆಯಲ್ಲಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ವಿದೇಶಿ ಅಡಿಕೆ ಆಮದಿಗೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24x7 ಪುತ್ತೂರು.